ಕಾಸರಗೋಡು ಜಿಲ್ಲೆದ ಕೊಂಡಿಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮಗಳು 2019 ಫೆಬ್ರವರಿ 1824 ಮುಟ್ಟ ನಡಪನ ವಿಶ್ವಜಿತ್ ಅತಿರಾತ್ರ ಸೋಮಯಾಗದಲ್ಲಿ ಕೊಡು ಐತರ ಭೂಮಿ ಪೂಜೆ ಬುಕ ನಕ್ಷತ್ರವನ ಪುಷ್ಕರಣಿ ಲೋಕಾರ್ಪಣೆ ಆಂಡೆ ಶ್ರೀಧಾಮ ಮಾಣಿದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಕಾಸರಗೋಡು ಜಿಲ್ಲೆ ಉಪ್ಪಲಕೈತಲದ ಕೊಂಡಿಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮಗಳು ಬರ್ಪುನ ವರ್ಷ ಫೆಬ್ರವರಿ 1824 ಮುಟ್ಟ ವಿಶ್ವಜಿತ್ ಅತಿರಾತ್ರ ಮಹಾಯಾಗ ಆಚರಣೆ ಮಾಡಿಸಿದ್ದಾರೆ. ಅಲ್ಲಿ ಕೂಡ ಐತರ ಕ್ಷೇತ್ರಡು ಭೂಮಿ ಪೂಜೆ ನಕ್ಷತ್ರವನ ಬೊಕ ಪುಷ್ಕರಣಿ ಲೋಕಾರ್ಪಣೆ ಆಂಡು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬೊಕ ಕೊಂಡಿಯೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿರು ಆಶೀರ್ವಚನ ಕೊರಿಯರು. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಿ ಶ್ರೀಪಾದ ಯಶೋ ನಾಯಕ್ ಗುರುಕಾರ್ಯ ವಹಿಸಿದ್ದಾರೆ. ಕಾಟೀಲ್ ಅನಂತ ಪದ್ಮನಾಭ ಸಿರಣ್ಣ, ಗೋಕರ್ಣದ ಹಿರಿಯ ಅಗ್ನಿಹೋತ್ರಿ ಗಣೇಶ್ ವಾಸುದೇವ ಜೋಗಳೇಕ, ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಸಮಾಜ ಸೇವಕರು ಪಿ ದೊರೆಚೆಟ್ಟಿಯ, ಡಾಕ್ಟರ್ ಆಶಾ ಜ್ಯೋತಿ ರೈ, ಡಾಕ್ಟರ್ ತನ್ಮಯ ಗೋಸ್ವಾಮಿ, ಎಂಬಿ ಪುರಾಣಿಕ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕರ್ನಾಟಕ ವಿಧಾನ ಪರಿಷತ್ ಮಾಜಿ ಸದಸ್ಯರು ಗಣೇಶ್ ಕಾರ್ನಿಕ್, ರಾಮಚಂದ್ರ ಸಿ, ದಿನಕರ ಹೊಸಂಗಡಿ ರಷ್ಯದ ಐತಾರುಕ್ಕಿಣ ಪಾಲ್ದೆತೊಂಡಿರು. ನಕ್ಷತ್ರವನಕ್ಕೂ ಜಾಗೆ ಕೊರ್ನ ಡಾಕ್ಟರ್ ಮೋಹನ್ ದಾಸ್ ಬೆಂಗಳೂರು ಬೊಕಾರಿನ ಬೊಡಿದಿಗೆ ಮರ್ಯಾದೆ